ನಾನು ಚಿಕ್ಕವಳಿರುವಾಗ ತುಂಬ ಇಷ್ಟಪಟ್ಟು ತಿಂತಾ ಇದ್ದಂಥ ವಿಶೇಷ ತಿಂಡಿ ಇದು. ಮಾಡೋದಕ್ಕೆ ತುಂಬ ಸುಲಭ, ಟೀ ಕಾಫಿಗೆ ತುಂಬ ಚೆನ್ನಾಗಿರುತ್ತೆ, ಬಾಯಲ್ಲಿಟ್ಟರೆ ಕರಗುತ್ತಿದ್ದು ಬಾಳೆಹಣ್ಣಿನ ಬಜ್ಜಿ. ಮಂಗಳೂರಿನ ಸ್ಪೆಷಲ್ ಇದು, ಪರಂದ ಪೋಡಿ ಅಂತೀವಿ. ಬಾಳೆಹಣ್ಣನ್ನು ಈ ಥರ ಕಟ್ ಮಾಡ್ಕೋಬೇಕು. ನೇಂದ್ರ ಬಾಳೆಹಣ್ಣಲ್ಲಿ ಮಾಡ್ತೀವಿ, ಆದರೆ ನಾನಿಲ್ಲಿ ಪಚ್ಚೆ ಬಾಳೆಹಣ್ಣನ್ನು ಉಪಯೋಗ ಮಾಡ್ತಾ ಇದ್ದೇನೆ. ನೋಡಿ, ಈ ಥರ ಕಟ್ ಮಾಡಿಕೊಂಡು ಇವಾಗ ಇದಕ್ಕೊಂದು ಹಿಟ್ಟನ್ನು ರೆಡಿ ಮಾಡ್ಕೋಬೇಕು. 1 ಕಪ್ಪಷ್ಟು ಮೈದಾ ಹಿಟ್ಟು, 1/4 ಕಪ್ಪಷ್ಟು ಅಕ್ಕಿ ಹಿಟ್ಟು, ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಬೆಲ್ಲ ಅಥವಾ ಸಕ್ಕರೆ ಸೇರಿಸ್ಬೋದು, ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಏಲಕ್ಕಿ, ಒಂದು ಸ್ವಲ್ಪ ಸೋಡಾ ಪುಡಿ, ಇಷ್ಟೆಲ್ಲದನ್ನು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಸ್ವಲ್ಪನೇ ನೀರನ್ನು ಹಾಕಿ ಹಿಟ್ಟನ್ನು ಕಲಿಸ್ತಾ ಬರಬೇಕು. ಹಿಟ್ಟು ತುಂಬ ತೆಳ್ಳಗಾಗಬಾರ್ದು, ತುಂಬ ದಪ್ಪ ಕೂಡ ಇರಬಾರ್ದು. ನೋಡಿ, ಕೈಯಲ್ಲಿ ಅಂಟೋ ಥರ ಇರಬೇಕು. ಈ ಹದಕ್ಕೆ ನೀಟಾಗಿ ಕಲಿಸ್ಕೋಬೇಕು. ಇದಕ್ಕಿಂತ ತುಂಬ ದಪ್ಪ ಬೇಡ, ತುಂಬ ತೆಳ್ಳಗೆ ಕೂಡ ಬೇಡ. ಇದು ಪರ್ಫೆಕ್ಟ್ ಆಗಿದೆ. ಇಷ್ಟು ಮಾಡಿ ಆದ ನಂತರ ಆಯಿಲನ್ನು ಬಿಸಿ ಮಾಡ್ಕೊಳ್ಳಿ. ನಾನು ಕೊಕೊನಟ್ ಆಯಿಲನ್ನು ಬಳಸ್ತಾ ಇದ್ದೇನೆ. ಅದಾದ ನಂತರ ಈ ಬಾಳೆಹಣ್ಣನ್ನು ಈ ಥರ ಈ ಹಿಟ್ಟಿಗೆ ಡಿಪ್ ಮಾಡಿ ನಾವು ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಫಸ್ಟ್ ಹೈ ಫ್ಲೇಮ್ ಇಟ್ಕೊಂಡು ಎಣ್ಣೆನ ಕಾಯಿಸಿ, ಅದಾದ ನಂತರ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ನಿಧಾನಕ್ಕೆ ಫ್ರೈ ಮಾಡಿ 1 ಅಥವಾ 2 ನಿಮಿಷದೊಳಗಡೆ ಇದು ಫ್ರೈ ಆಗುತ್ತೆ. ಜಾಸ್ತಿ ಎಣ್ಣೆಯಲ್ಲಿ ಬಿಡಬಾರ್ದು, ಎಣ್ಣೆ ಜಾಸ್ತಿ ಎಳ್ಕೊಳ್ಳುತ್ತೆ. ನೋಡಿ, ಪರ್ಫೆಕ್ಟಾಗಿರುವಂತಹ ಪರಂದ ಪೋಡಿ ಬಾಳೆಹಣ್ಣಿನ ಬಜ್ಜಿ ರೆಡಿಯಾಗಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನೀವು ಮಾತ್ರ ನೋಡೋದಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಇದರ ಫುಲ್ ರೆಸಿಪಿ ಬೇಕು ಅಂತಂದರೆ ಅಮ್ಮೀಸ್ ಕುಕ್ಕರಿ ಯೂಟ್ಯೂಬಲ್ಲಿ ನೀವು ನೋಡ್ಬೋದು. ಥ್ಯಾಂಕ್ಸ್ ಎಲ್ರಿಗೂ.